ಮುಂದುವರಿಸ್ತಾನೆ. ಹಾಗಾಗಿ ನೀವು ಗುರುಗಳು ಇಲ್ಲದೆಯೇ ಸಾಗುವುದಕ್ಕೆ ಮೋಚನ ಮಾಡುವಂತಹ ನೀವು ಇಂದು ಹೇಳುವ ಮಾತೇನು? ಕೂಟ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬೆಂಗನೆಯಲ್ಲಿ ಬಂದು ಅಭಿಮನ್ಯುವಿನ ಕೈಯಲ್ಲಿರುವಂತಹ ಧನುಷನ್ನು 3 ತುಂಡುಗಳನ್ನಾಗಿ ಮಾಡಬೇಕು. ಇದು ನಿಮಗೆ ಸರಿ ಅಂತ ಅನಿಸ್ತದ? ಇದು ಹೇಯ ಕೃತ್ಯ ಅಂತ ಅನಿಸಿಕೊಳ್ಳುವುದಿಲ್ಲ. ಈ ಕ್ಷೇತ್ರದಲ್ಲಿ ಸ್ವಯಂ ನೀನು ಏನನ್ನು ಮಾಡಲಾರೆ. ಇಂಥ ಕುಯುಕ್ತಿಯನ್ನು ಬೋಧಿಸಿದಂತ ಪ್ರಮುಖ ಗುರು ಯಾರು? ಏರಿ ಬಂದಿರುವಂತ ರಥವಿದೆ, ಅದನ್ನ ಕುಟ್ಟಿ ಪುಡಿ ಮಾಡಿ ರಥದ ಚಕ್ರವನ್ನು ನನ್ನ ಮಂಡು ಕೈಗಳಿಗೆ ಸಿಕ್ಕಿಸಿಕೊಂಡು ಷಡರತರೊಂದಾಗಿ ಕೊಳ್ಳುವ ಸುಳ್ಳಿಲ್ಲ ಹೊಡೆದರು
ಕಂಬಳ ಬೆಳೆಯುವ ಕಂಬಳ ಕರುನಾಡಿನ ಕರಾವಳಿಯ ಕರುನಾಡಿನ ಕರಾವಳಿಯ ಹಿರಿಮೆ ಕನ್ನಡ ಕಂಬಳ ಕಂಬಳ ಮೆರವ ಕಂಬಳ 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 ಮೆರವ ಕಂಬಳ ಕರುನಾಡಿನ ಕರಾವಳಿಯ ಮೆರವ ಕಂಬಳ ಕರುನಾಡಿನ ಕರಾವಳಿಯ ಮೆರವ ಕಂಬಳ 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 ಕಳ್ಳುಗಳಿಗೆ ಹಬ್ಬವೀವ ಭವ್ಯ ಸಡಗರ ಕಳ್ಳುಗಳಿಗೆ ಹಬ್ಬವೀವ ಭವ್ಯ ಸಡಗರ ಕನ್ನ ಕೋಣ ದೊಡ್ಡ ದೊಡ್ಡ ಸೊಗಸಿನಾಗರ ಕನ್ನ ಕೋಣ ದೊಡ್ಡ ದೊಡ್ಡ ಸೊಗಸಿನಾಗರ ಇದು ಸೊಗಸಿನಾಗರ ಇದು ಧೂಳ ಕಂಬಳ ಇದು ಸೊಗಸಿನಾಗರ
ಆಗಿದ್ರೆ ಕರಾವಳಿಯ ಗಂಡುಗಲೆಯನ್ನು ವೇದಿಕೆಯಲ್ಲಿ ಪ್ರೋತ್ಸಾಹಿಸಿದ ಎಲ್ಲ ನಮ್ಮ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಕೂಡ ಎಲ್ಲ ಇವತ್ತು ಸ್ವಾಮಿಗಳ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಮುಗಿದ ಮೇಲೆ ಇಲ್ಲಿ ನಿಮಗೋಸ್ಕರ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಆದಷ್ಟು ನಾವು ಇಲ್ಲಿ ಕುಳಿತುಕೊಂಡು ನಮ್ಮ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಹೇಳ್ತಾ ಅವರ ಬೆಂಗಳೂರು ಕನ್ನಡದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮುಂದಿನ ಪ್ರಸ್ತುತಿ ಒಂದು ಸ್ವಲ್ಪ ನಗುವಂತಹ ಕಾರ್ಯಕ್ರಮ ಮತ್ತೆ ಹೆಚ್ಚಿನಲ್ಲಿ ಮಜಾ ಭಾರತದ ತಂಡದ ಶಿವ ಹಾಗೆ ಮಾಂಸ ವೇದಿಕೆ ಮೇಲೆ ಎಲ್ಲರನ್ನ ರಕ್ಷಿಸಲಿಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ಅವರ ವೇದಿಕೆಗೆ ಸ್ವಾಗತಿಸಬೇಕು. ಶಿವ ಹಾಗೆ ಮಾಂಸ ಹೆಚ್ಚಿನಲ್ಲಿ ಹಾಗೆ ಮಜಾ ಭಾರತದ ವೇದಿಕೆ ಕೆಲವರು ಹೊಡೆದ್ರೆ ಕ್ಲಾಸ್ ಆಗಿರುತ್ತೆ, ಕೆಲವರು ಹೊಡೆದ್ರೆ ಮಾಸ್ ಆಗಿರುತ್ತೆ. ನನ್ನ ಹೆಂಡತಿ ಮಾತಾಡಿದ್ರೆ ಮೆಟ್ಟು ಮದುವೆಯಾಗಿ 6 ವರ್ಷ ಯಾವ ಸುತ್ತಲೂ ಇಲ್ಲ, ಯಾವ ಸುತ್ತಲೂ ಇಲ್ಲ. ಸರ್, ಮದುವೆ ಅಂದ್ರೆ ಅರ್ಥ ಸಹ ಯಾರಿಗೊತ್ತು ಮದುವೆ ಅಂದ್ರೆ ಮದುವೆ ಅಂದ್ರೆ ಮಗು ಅಂದ್ರೆ ಜೇನು, ಆಮೇಲೆ ಮದುವೆ ಅವಾಗ ಮುಂಚೆ ಹೊರಗಡೆ ನಾಯಿಗಳು ಬಹು ಬಹು ಅಂತ ಬಹುಡ್ತಾರೆ. ಅದೇ ಕಡೆ ಹೆಂಡತಿ ಪ್ರೀತಿ ಮಾಡ್ತೀವಿ. ಆದ್ರೆ ಈಗ ಹೊರಗಡೆ ನಾಯಿಗಳು ಪ್ರೀತಿ ಮಾಡ್ತಾರೆ ಸರ್. ಮನೆಯಲ್ಲಿ ನನ್ನ ಹೆಂಡತಿ ಬಹು 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 ಅಂತ ಬಹುಡ್ತಾರೆ. ಒಂದು ನಮ್ಮ ಮನೆ ನಾಯಿ ಅಲ್ಲದೆ ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಅಂತ ಹೋದವನು ಈಗ ಮನೆಗೆ ಬಂದ್ರೆ ಸುನೀತಾ ಮನೆ, ಗೀತಾ ಮನೆ, ರೇಖಾ ಮನೆ ಅಂತ ಸುತ್ಕೊಂಡು ಹೋಗ್ತೀರಾ? ಜ್ಯೋತಿ, ರಾವಣ ಜ್ಯೋತಿ, ಏ ಜ್ಯೋತಿ, ಈ ಕಡೆ ಗಂಡ. ಅಯ್ಯೋ ನಿನ್ನ ಜೊತೆಗೆ ಬಂದು ಸೇರಿಸಿ ತಗೊಂಡಾಗ ನನ್ನ ಅನುಮಾನ ಇತ್ತು, ಏನೋ ನಡೆಸ್ತೀನಿ ಅಂತ. ನಾನು ಬಂದ ತಕ್ಷಣ ನಿಮ್ಗೆ ಹೇಳಿಲ್ಲ ಏನ್ ಹೇಳಿದ್ರಿ? ನಮ್ಮ ಮನೆಯಲ್ಲ ನಾಯಿ ಅಂತ. ಅದೇ ಕಟ್ಕೊಂಡಿರೋ ಹೆಂಡಿನ ನಾಯಿ ಅಂತೀರೇನ್ರಿ? ಹೌದ್ರಿ, ಎಲ್ಲ ಮನೆ ನಾಯಿಗೂ ಹಾಲು ಅನ್ನ ಹಾಕಿದ್ದು ಸಾಕು. ನಮ್ಮನೆ ನಾಯಿಗೆ ಪಿಜ್ಜಾ ಬರ್ಗರ್ ಹಾಕ್ಬೇಕು. ತಿಂದು ಹೆಣ್ಣೆ ಹೆಣದ ಮೇಲೆ ನೋಡಿಲ್ಲ. ಅಯ್ಯೋ, ಕಟ್ಕೊಂಡಿರೋ ಹೆಂಡಿನ ಈಚೆ ನಿಮ್ದು ಹೆಣ ಅಂತೀರೇನ್ರಿ? ನಿಮ್ಮನ್ನ ಅಯ್ಯೋ, ನನ್ ಗಂಡ ಹೊಡ್ತು, ಯಪ್ಪ. ಮಹಿಳಾ ಸಂಘದಲ್ಲ ಬಂದ್ರಮ್ಮ, ನನ್ ಗಂಡ ನನ್ ಹೊಡೆದು ಶೋಷಣೆ ಮಾಡ್ತಾ ಇದ್ದಾನೆ. ನೋಡಿದ್ರೇನ್ರಿ ಗಂಡಸ್ರ ಹೆಣ್ಮಕ್ಳು ಎಷ್ಟು ಸಾಧಾರಣ ನಾಟಕ ಆಡ್ತಾರೆ. ನಾನು ಒಂದು ಕೈ ಆದ್ರೂ ಎತ್ತಿಂದ ಇವ್ರಿಗೆ ಎಷ್ಟು ನಾಟಕ ಮಾಡ್ತಾರೆ ನೋಡಿ. ಈ ನಾಟಕ ಎಲ್ಲ ಬಿಡು. ತಿಂಡಿ ಏನ್ ಮಾಡಿದ್ಯಾ? ಉಪ್ಪಿಟ್ಟು ಮಾಡಿದ್ದೀನಿ. ಏನ್ ಮಾಡಿದ್ಯಾ? ಉಪ್ಪಿಟ್ಟು. ನೀನ್ ಮಾಡಿದ್ರೆ ಉಪ್ಪಿಟ್ಟು ಇದ್ದಂಗಿರಲ್ಲ, ಅದು ಕಾಂಕ್ರೀಟ್ ಇದ್ದಂಗಿರ್ತದ. ಅದೇ ಆ ಜ್ಯೋತಿ ಮಾಡಿದ್ರೆ ಅವಳು ಸೂಪರು, ಉಪ್ಪಿಟ್ಟು ಸೂಪರ್. ಅಯ್ಯೋ ನಿನ್ನ ಜ್ಯೋತಿ, ಇದೆ ಕಣೆ ನಿನ್ಗೆ, ಇದೆ 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 ಮಾಡ್ತೀನಿ ನಿನಗೆ. ಅದಿರ್ಲಿ, ನೆಂಚ್ಕೊಳಕ್ ಏನ್ ಮಾಡಿದ್ಯಾ? ನೆಂಚ್ಕೊಳಕ್ಕೆ ಹಾ. ಇವತ್ತು ನಿಮ್ಗೆ ಹೇಳಲೇಬೇಕು. ಏನು? 3 ತರ ಚಟ್ನಿ ಮಾಡಿದ್ದೀನಿ. ಓ ಮೈ ಗಾಡ್, ಏನ್ ಸರ್ ಇವಳು 6 ವರ್ಷದ ಮದುವೆ ಇವತ್ತೇ ಕುಟ್ಟಿ ಕೊಟ್ಟಿದ್ದು 3 ತರ ಚಟ್ನಿ ಮಾಡೋಣ ಅಂತ. ಯಾವ್ದೇ ಚಿನ್ನ ನೆನ್ನೆದು ಮೊನ್ನೆದು ಇವತ್ತಿಂದು. ತಗೊಂಡು ಹೊಡಿಬೇಕಂದ್ರೆ ಮಾತಾಡ್ತಾಳೆ ಹೇಳೋರು. ಈ ನಾಟಕ ಎಲ್ಲ ಬಿಟ್ಬಿಡ ನೀನು. ಏಯ್, ಒಂದ್ ನಿಮಿಷ. ನಾವೇನಿದ್ರೆ ಹೆಣ್ಮಕ್ಳು ನಿಮ್ಗೆಲ್ಲ ಮಾಡ್ಕೊಡ್ಬೇಕು? ಏನ್ ನಿಮ್ ಕೈಯಲ್ಲಿ ಸಟ್ಕೊಂಡ್ಬಿಟ್ಟಿದಾವ? ನಿಮಗೆ ಏನ್ ಬೇಕೋ ನೀವೇ ಮಾಡ್ಕೊಂಡು ತಿನ್ನಿ. ಹೆಣ್ಣಿಗೂ ಗಂಡಿಗೂ ಸಮಾನತೆ ಇದೆ. ಹೆಣ್ಣಿಗೂ ಗಂಡಿಗೂ ಸಮಾನತೆ ಇದೆ. ಎಲ್ಲಿದೆ ಸಮಾನತೆ? ಈ ಹೆಣ್ಮಕ್ಳು ಊರಿಗೊಂದೊಂದು, ಕೇರಿಗೊಂದೊಂದು ಸ್ತ್ರೀ ಶಕ್ತಿ ಸಂಘ, ಹಾಲನ್ನ ಈಲನ್ನ ಅನ್ಕೊಂಡು ಗಂಡ್ಮಕ್ಳಿಗೆ ಬಡ್ಡಿ ಸಾಲ ಕೊಡ್ತಾ ಇರೋರು ಹೆಣ್ಮಕ್ಳು. ಆ ಬಡ್ಡಿ ಸಾಲ ತೀರ್ಸಕ್ಕಾಗದೆ ಎಷ್ಟೋ ಗಂಡ್ಮಕ್ಳು ನೇರ ಸತ್ತೋಗಿರ. ಏನ್ಪಾ ಗಂಡಸರು ಮಾತಾಡ್ಬೇಕು? ಏನಿಲ್ಲ, ಈ ಕಂಬಳದಾಗ ಏನಿದ್ರು ಗಂಡ್ಮಕ್ಳದ ಹವಾ. ಏನಿಲ್ಲ, ನಾವ್ ಹೆಣ್ಮಕ್ಳು ಏನ್ ಕಮ್ಮಿ ಇಲ್ಲ, ಬರ್ಲಿ ಸೌಂಡ. ಸ್ತ್ರೀ ಶಕ್ತಿ ಸಮಾನತೆ, ಸಮಾನತೆ. ನಿಮ್ ಸಮಾನತೆ ನಮ್ಮ ಮನೆ ಸಾಮಾನು. ಹಾ? ಯಾಕ್ರಿ ವಾಂತಿ ಮಾಡ್ತಾ ಇದ್ದೀರಾ? ಕಂಗ್ರ್ಯಾಚುಲೇಷನ್ಸ್ ಹೇಳು. ಕಂಗ್ರ್ಯಾಚುಲೇಷನ್ಸ್ ಅದ್ಯಾಕೆ ಹೇಳ್ಬೇಕು? ಯಾಕೆ ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳೋದಿಲ್ಲ? ಅದಕ್ಕೂ ಇದಕ್ಕೂ ಈ ಕ್ರೇಜಿ ಡೌ ಮಾಡ್ಕೊಂಡಿದ್ರೆ ಯಾಕೋ ಡೌಟು? ಕುಡ್ಕೊಂಡ್ ಬಂದಿದ್ಯೇನೋ? ಇಟ್ಟೆ ಇಟ್ಟು ಓಟಿ. ಅಯ್ಯೋ
ಇಲ್ಲ, ಅದ್ರ ವಾಸ್ತಿನೇ ನೋಡಿಲ್ಲ ಅಂದೆ. ಈಗ ನೋಡಿದ್ರೆ ಬಸ್ಲಿರೋ ನೀರ್ ಕುಡ್ಕೊಂಬಂದಿದ್ದೇನೋ. ಮದುವೆ ಆದಾಗ ನನ್ನ ಗಂಡ ಹೇಗಿದ್ದ ಗೊತ್ತಾ ಸರ್? ಸಲ್ಮಾನ್ ಖಾನ್ ತರ ಇದ್ದ. ಈಗ ನೋಡಿ ಸರ್, ಕಾದು ಕೋಕಿಲ ಆಗ್ಬಿಟ್ಟವ್ರೆ. ನಾವು ಗಂಡ್ಮಕ್ಳಪ್ಪ 24 ಗಂಟೆ ದುಡಿತೀವಿ, ಹಂಗೆ ಸ್ವಲ್ಪ ಕುಡಿತೀವಿ. ತಪ್ಪೇನು? ತಪ್ಪೇನ್ರಪ್ಪ? ತಪ್ಪ. ಗಂಡ್ಮಕ್ಳು ಮಾತಾಡ್ಬೇಕು, ನನ್ನ ಪರವಾಗಿ ನಿಂತ್ಕೋಬೇಕು ನೀವೆಲ್ಲ ಗಂಡ್ಮಕ್ಳು. ಇದು ಸಮಾಧಾನ ಸಮಾಧಾನ. ನಾವು ಇಲ್ಲಿ ಮೇಡಮ್ ನೋಡು ಅಂತಿದ್ದಾರೆ, ನೀವು ಇವ್ರಿಗೆ ಸಪೋರ್ಟ್ ಮಾಡಿ. ಅಲ್ಲಿದ್ದಾರೆ ಸರ್, ನೀವು ನಮಗೆ ಸಪೋರ್ಟ್ ಮಾಡ್ತೀರಲ್ಲ ಸರ್, ಪಕ್ಕದಾಗಿರೋರು ಸಾಕು. ಸರ್, ಈ ಬರ್ತೀನಿ ಪಾಯಿಂಟಿಗೆ ಬರ್ತೀನಿ. ಇವಾಗ ನಾವು ಹೆಣ್ಮಕ್ಳಿಗೆ ಕಷ್ಟನೇ ಪಡಲ್ವಾ? ನಾವು ಬೆಳಗ್ಗೆ 6 ಗಂಟೆಗೆ ಹೇಳ್ತೀವಿ, ಕಸ ಗುಡಿಸ್ತೀವಿ, ಪಾತ್ರೆ ತೊಳಿತೀವಿ, ಮಕ್ಳು ನೋಡ್ಕೋತೀವಿ, ಅವ್ರ ಅಂಟು ತೊಳಿತೀವಿ. ನಿಮ್ದು ಯಾರಿಲ್ಲ, ನಾವು ಗಂಡ್ಮಕ್ಳು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಗೊತ್ತಾಯ್ತು. ನಿಮ್ ಬಟ್ಟನೆಲ್ಲ ಹೋಗುತ್ತೀವಿ ಅಂತ ಹೇಳಕ್ ಬಂದ್ವಿ. ನಾವು ಕಷ್ಟ ಪಡ್ತೀವಿ, ಹಂಗಂತ ನಾವು ನಿಮ್ ತರ ಏನ್ ಕುಡಿತೀವ? ಕುಡೀರಿ, ಯಾರು ಬೇಡ ಅಂತಾರ? ಬಚ್ಚಲಾಗಿ ನೀನು ಸೊಳ್ಳೆ ಹರಿತಿರ್ತ ಕುಡಿದ್ಬಿಟ್ಟು ಸಾಯ್ರಿ, ಯಾವ ಮಗ ಬೇಡ ಅಂತಾರ? ನೋಡ್ರಿ, ನಾವು ಗಂಡ್ಮಕ್ಳ್ರಿ ಕಷ್ಟಪಡ್ತೀವಿ. ನಾವು ಏನ್ರಿ ನೀವು ಕಷ್ಟ ಪಡೋದು? ನಾವು ಹೆಣ್ಮಕ್ಳಿಗಿಂತನ ನಾವು 9 ತಿಂಗಳು ಕಷ್ಟಪಟ್ಟು ಒಂದ್ ಮಗುನ ಹರಿತೀವಿ. ನಿಮ್ಮ ಕೈಲಿ ಆಗುತ್ತಾ? ನಾವು ಕಷ್ಟಪಟ್ಟು ಪ್ರೆಗ್ನೆಂಟ್ ಮಾಡ್ತೀವಿ, ಮಕ್ಕಳು ಹಡಿತೀವಿ. ನೀವು ನಮ್ಮ ಹಂಗೆ ಮಾಡ್ರಿ, ನಾವು ಮಕ್ಕಳು ಹಡಿತೀವಿ. ಸಾಧ್ಯ ಇಲ್ಲ, ಗಂಡ್ಮಕ್ಳು ಮಾತಾಡ್ಬೇಕು. ಸಾಧ್ಯ ಇಲ್ಲ, ಆಗತ್ತೆ ನಿಮ್ಗೆ ಆಗಲ್ಲ. ನೋಡ, ನಾನು ಮಗ ಅಂದ್ರೆ ಮಗ, ನಾನು ತಲೆ ಕೆಟ್ಟ ನನ್ನ ಮಗ. ಈಗ ಕುಡಿದು ಬಂದೇನಂತ ನೀನು ಸಮಸ್ಯೆ ಮಾಡಕ್ಕಿದ್ದಲ್ಲ, ನಾನು ಡೈಲಿ ಕುಡ್ಕೊಂಡು ಬರ್ತೀನಿ. ಏನ್ ಮಾಡ್ತೀವಿ ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಈಗ ಅದೆಲ್ಲ ಬಿಡಿ, ನಮ್ ಸಂಸಾರ ವಿಚಾರಕ್ಕೆ ಬರೋಣ. ಆಯ್ತು, ಮಾತಾಡು. ಮದುವೆ ಆಗಿ 6 ವರ್ಷ ಆಯ್ತು. ನಾನೇನ್ ಮಾಡಿ ಅದಕ್ಕೆ? ನಾನೇನ್ ಮಾಡಿ ಅದಕ್ಕೆ? ಮಾಡಿದ್ರೆ ಸರಿಯಾಗಿರ್ತಿತ್ತು. ಆ ಪಕ್ಕದ ಮನೆ ನಾಯಿ ಪುದ್ದು 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 ಅಂತ 9 ಮರಿ ಹಾಕ್ತು. ನನ್ನ ಯೋಗ್ಯತೆಗೆ ನನ್ನ ಹೊಟ್ಟೆರೋದು ಹುಡೋನಾದ್ರೂ ಬೇಡವಾ? ಇಷ್ಟೇನಾ? ದೊಡ್ಡ ಮ್ಯಾಟ್ರ್ ಅನ್ಕೊಂಡ್ಬಿಟ್ಟಿದ್ದೆ. ಒಂದ್ ಕೆಲಸ ಮಾಡು, ಕೆಲಸ ಮುಗಿಸ್ಕೊಂಡು ಬರ್ತಾ 1 kg ಬೆಲ್ಲ ತಗೊಂಡ್ಬರ್ತೀನಿ, 1 ಲೀಟರ್ ಹಾಲು ತಗೊಂಡ್ಬರ್ತೀನಿ. ಹಾಲು ಪಟ ಪಟ ಅಂತ ಕುಚ್ಚಿ ಗಟ ಗಟ ಅಂತ ಕುಡಿದ್ಬಿಡು. 1 kg ಬೆಲ್ಲ ಬೆಳಿಗ್ಗೆವರೆಗೂ ಇಷ್ಟಿಷ್ಟೇ ತಿನ್ನು. ಒಂದು ಹುಳ ಯಾಕೆ 100 ಹುಳ ಪುತ್ತು ಪುತ್ತು ಅಂತ ಕುದಿರ್ತಾವ ಬೆಳಿಗ್ಗೆ. ನಿನ್ ಯೋಗ್ಯತೆಗೆ ಕಟ್ಕೊಂಡಿರೋ ಹೆಂಡಿಗೆ ಒಂದ್ ಮಗು ಕೊಡಕ್ಕಾಗ್ಲಿಲ್ಲ ಅಂದ್ರೆ ನೀನ್ ಯಾವ ಸೀಮೆ ಗಂಟು? ನಾನ್ ನಿನ್ ಜೊತೆ ಮಾಡಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಬಿಟ್ಟು ಹೋಗ್ಬೇಡ ಚಿನ್ನ, ನಾನ್ ಹೋಗ್ತೀನಿ. ನಾನು ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ತುಂಬಾ ಬೇಜಾರಾಗ್ತಾ ಇದೆಯಾ? ಹಂಗೇನಿಲ್ಲ, ಬ್ಯಾಟ್ ಬಿಟ್ಟಿಗೆ ತಗೊಂಡು ಹೋಗಂದೆ. ಹೋಗ್ತೀನಿ, ನಾನು ಹೋಗ್ತೀನಿ, ನಿನ್ ಜೊತೆ ಮಾಡಲ್ಲ. ನೋಡ್ರಪ್ಪ, ಗಂಡ್ಮಕ್ಳು ನನ್ನ ಹೆಂಡತಿ ಮನೆ ಬಿಟ್ಟು ಹೋದ್ಲು. ಯಾರಿಗೆ ಯಾವ್ಯಾವ ಬ್ರ್ಯಾಂಡ್ ಬೇಕು ಎಲ್ಲ ತಗೊಂಡು ನಮ್ಮ ಮನೆಗೆ ಬಂದ್ಬಿಡ್ರಿ. ಯಾರು ಬರ್ತೀರಿ ಬರ್ರಿ. ಹೆಂಡತಿ ಬಿಟ್ಟೋಗ್ತಾಳೆ ಅಂದ್ರೆ ಏನ್ ಖುಷಿ. ಏನ್ರಿ ಹೋಗ್ತೀನಿ ಅಂದ ತಕ್ಷಣ ಬೇಜಾರು ಕುಡಿತಾ ಇದ್ದೀರಾ? ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದ್ದೀರಾ? ಇಲ್ಲೆಲ್ಲರೂ ನನ್ನ ಮೈಕಲ್ ಜಾಕ್ಸನ್ ಅಂತ ಕರೀತಾರೆ. ಏನ? ಮೈಕಲ್ ಜಾಕ್ಸನ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಮುಸುಡಿನ ಒಂದ್ಸಲಿ ಕ್ಲೋಸ್ ಅಪ್ ಅಲ್ಲಿ ನೋಡಿ. ಕಿತ್ತೋಗಿರೋ ಸೈಕಲ್ ಚೈನ್ ಇದ್ದಂಗೆ ಇದೆ. ಮೈಕಲ್ ಜಾಕ್ಸನ್ ಅಂತೆ ನೋಡಿ. ಅಯ್ಯೋ ಅಣ್ಣಾರ, ಇದನ್ನ ನೋಡ್ರಿ, ಇದು ಏನಾದ್ರೂ ಹಳದಿ ನೈಟಿ ಉಟ್ಕೊಂಡು ಏನಾರ ರೋಡ್ ಸೈಡ್ ಇಟ್ಕೊಂಡ್ಬಿಟ್ರೆ ಸ್ಕೂಲ್ ಬಸ್ ಬಂತು ಅಂತ ಮಾತಾಡ್ತಾರೆ. ಸಾರಿ, ಇದು ಸ್ಕೂಲ್ ಬಸ್ ಅಲ್ಲ, ಇಪ್ಪತ್ತಾರಿ.
ಅದು ಒಂದು ಕೋಳಿ ಬರುತ್ತೆ, ಒಂದು ಟಿಕೆಟ್ ಹಾಕೊಳ್ಳಿ ಹಾಗೇನೆ. ಕೋಳಿ ಇದರಲ್ಲಿ ಟಿಕೆಟಿನ ಬೆಲೆ ಕೇವಲ 100 ರೂಪಾಯಿಗೆ 2 ಟಿಕೆಟ್. ಒಂದ್ಸರಿ ನಿಮ್ಮ ಹೆಸರಿಗೆ ಏನಾದ್ರೂ ಕೋಳಿ ಬಂದ್ರೆ ಅದು ಬಹುಮಾನವಾಗಿ ತೆಗೆದುಕೊಳ್ಬಹುದು. ಬನ್ನಿ, ನಾಟಿ ಕೋಳಿ, ಅಂಕದ ಕೋರಿ ಇನಿ ಕಂಬಳದ ಪ್ರಯುಕ್ತ ನಡಪಿನ ಅಂಕದ ಕೋರಿ ನಿಗಲ ಅದೃಷ್ಟದ ಕೋರಿ. ಬಲೆ ಒಂದ್ಸರಿ ಕೂಪನ್ ಪಡ್ಲಿ 100 ರೂಪಾಯಿ ಟಿಕೆಟ್, 100 ರೂಪಾಯಿಗೆ 2 ಟಿಕೆಟ್ ಅಣ್ಣ. ಬಲೆ 100 ರೂಪಾಯಿಗೆ 2 ಟಿಕೆಟ್ ಅಣ್ಣ. ಅಂಕದ ಕೋರಿಯನ್ನ ಬಲೆ. ಯಾವ ಪಾತ್ರೆ ಬೇಕಾದ್ರೆ ಆ ಪಾತ್ರೆ ಎಕ್ಲ ಆಗುತ್ತೆ, ಲಾಕ್ ಮಾಡಿದ್ರೆ ಹ್ಯಾಂಡಲ್ ಆಗುತ್ತೆ. ಸ್ಪ್ರೆಡ್ ಆಗುತ್ತೆ ಮನೇಲಿ. ಆ ದೇವ್ರಿಗೆ ಹಾಕೋ ಕರ್ಪೂರ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇದು ಕೆಮಿಕಲ್ ಬೇಸ್ ಅದು. ಈ ಥರ ತಗೊಳ್ಳಿ. ನೀವು ಹಾಕ್ಬೋದು, ದೇವ್ರಿಗೆ ಹಾಕ್ಬಾರ್ದು. ಓಕೆ, ಇದು ಜೇನುಕುರ ಪಚ್ಚಕರ್ಪೂರ ಅಂತ ಕೇಳಿ ಹೊರಗಡೆ ತೊಗೊಳಗಿದ್ದು ಸಿಗುತ್ತೆ. ಹೊರಮಬ್ಬರ್ನಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿ ಕರ್ಪೂರ, ಧೂಪ, ಸಾಂಬ್ರಾಣಿ ಏನ್ ಬೇಕಾದ್ರೂ ಹಾಕ್ಬೋದು ನೋಡಿ. ವಾಟರ್ ಅಬ್ಸರ್ವ್ ಆಗುತ್ತೆ. ಇದು 300 ರೂಪಾಯಿ ಆಗುತ್ತೆ. 300 ಆಗುತ್ತೆ. 3 ತಗೊಂಡ್ರೆ 500 400 ರೂಪಾಯಿ ಎಲ್ಲ ಹೊರಗಡೆ ಇದೆ. ಎಲ್ಲ ಹೊರಗಡೆ ಅದು 400 ರೂಪಾಯಿ ಆಗುತ್ತೆ. 400 ಆಗುತ್ತೆ. 400 ರೂಪಾಯಿ एक पीस. ಕೂಡ ಬನ್ನಿ ನೋಡಿ, ಮತ್ತು ಧೂಪ ನೋಡಿ, ಎಲೆಕ್ಟ್ರಿಕ್ ಬಾಂಡೆ, ಸಾಮಾನ್ಯ ಕರ್ಪೂರ, ಆರಾಮಾಗಿ ನಿಮ್ಮೆಲ್ಲ ತೊಳೆದು ಧೂಪ ಲಾಕ್ ಮಾಡ್ಬೋದು.
वो अलग है, ये अलग है। इसके सेपरेट अलग, ये अलग है। 300 रुपये पड़ेगा ये। हाँ, इसके डालने के लिए वो स्मेल आता है, फ्रेग्रेंस के लिए अरोमा। ये 300 रुपये पड़ेगा ये पड़ेगा। ನೋಡಿ ಮ್ಯಾಮ್ ರಾಗಿ ಬೋಟಿ ಇದೆ ನೋಡಿ. ಸಕ್ಕರೆ ಎಷ್ಟು ರಾಗಿ ಬೋಟಿ ಇದೆ ನೋಡಿ. ಯಾವುದೇ ಎಕ್ಸೆಪ್ಟ್ ಪೆನ್ ಬರೆದು ಹೊಸ್ಬೋದು, ಜೆಲ್ ಪೆನ್ ಸ್ಕೆಚ್ ಪೆನ್ ಬರೆದು ಹೊಸ್ಬೋದು ನೋಡಿ. ನೋಡಿ ಏನಿದೆ, ತಲೆನೋವು, ಶೀತ, ನೆಗಡಿ, ಮಂಡಿ ನೋವು, ಸೊಂಟ ನೋವು, ಬಗ್ಗೆ ನೋವು, ಎದೆ ನೋವು ಎಲ್ಲದಕ್ಕೂ ಬರ್ತದೆ. ಸ್ವಲ್ಪ ನೋಡಿ, ಎಲ್ಲದಕ್ಕೂ ಬರ್ತದೆ. ತಲೆನೋವು, ಶೀತ, ನೆಗಡಿ, ಮಂಡಿ ನೋವು, ಸೊಂಟ ನೋವು, ಬಗ್ಗೆ ನೋವು, ಎದೆ ನೋವು ಎಲ್ಲದಕ್ಕೂ ಬರ್ತದೆ. ನೋಡಿ ಸರ್, ನೋಡಿ ಬನ್ನಿ ಸರ್, ಸ್ವಲ್ಪ ಎಂತ ಹಳೆ ಮಾತ್ರ ವಾಸ ಆಗುತ್ತೆ ನೋಡಿ. ಗಂಡಿ ನೋಗೆ, ಸೊಂಟ ನೋಗೆ, ನಡ ನೋಗೆ, ತಲೆ ನೋಗೆ, ಬೆನ್ನು ನೋಗೆ, ಮೂಳೆ ನೋಗೆ, ಒಳಗೆ ನೋಗೆ, ಹೊರ ನೋಗೆ ಎಲ್ಲ ನೋವಿಗೆ ಯೂಸ್ ಆಗುತ್ತೆ. ಅಷ್ಟೊಂದಿದೆ ಖಾಲಿ ಹಾಕೊಂಡಿರ್ತೀನಿ. ಸರ್ ಐಕಲ್ ನೋಡ್ತೀರಾ? ಏನಿದು ಐಕೂಲ? ಹೌದು, ಬನ್ನಿ ಡೆಮೋ ನೋಡಿ. बने डेमो नोड़ी अरे सब डेमो फ्री डिस्काउंट मिलेगा एक्चुअली सिंगल 250 बाय टू 400 सिंगल 250 बाय टू 400 ऑफर यस सर ट्राई ಮಾಡಿ ಡೆಮೋ ಸರ್ ಬನ್ನಿ ನೋಡಿ ಐಕೋಲ್ ಟ್ರೈ ಮಾಡಿ ಕಣ್ಣು ತಂಪಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಜಸ್ಟ್ ಬನ್ನಿ ಆಯ್ತು ಮಾಡಿ ಕಾಲ್ ಮಾಡೋದು ಬೇರೆ ಐಸ್ಕ್ರೀಮ್ ಮಾತ್ರ ಕೊಟ್ಟಿದ್ದಾರೆ ಎಲ್ಲಿ ಬರೋದು ರಾಜಕೀಯ ಇಲ್ಲಿ ಇದೆ, ಸೋಫಾ ಇದೆ,
ನಿನ್ನೆ ತಗೊಂಡು ಕೂಪನ್ ಇನ್ನೇ ಇದೆ ಸ್ಟೇಡಿಯಂ ಅದೇ 1 o'clock ಬರೀ ಇದು ಮಾತ್ರ ಸಪ್ರೇಟ್ ಡ್ರಾ ಇಲ್ಲ. ಓಕೆ, ಯಾವ ಡ್ರಾ ಬಂದ್ರೆ ನೀವೇ ಹೌದು ಹೌದು, ನೀವು ಗೆದ್ರೆ ನಾವು ಇಮಿಡಿಯೇಟ್ ಫೋನ್ ಮಾಡ್ತೀವಿ. ಇಲ್ಲಿಂದ ಇರೋದು ಆ ಬೈಕು ಬೈಕ್ ಉಂಟು, ರೆಡ್ ಬೈಕ್, ವಾಷಿಂಗ್ ಮಿಷಿನ್ ಉಂಟು, ಟಿವಿ ಉಂಟು. ಓಕೆ, ಇದು ಇವತ್ತು ಇದು 12 ಗಂಟೆ ರಾತ್ರಿಗೆ. ಆಮೇಲೆ ತಿರ್ಗಾ ಡಿನ್ನರ್ ಸೆಟ್ಟು, ಮೈಕ್ರೋವೇವು, ಮಿಕ್ಸರ್ ಜ್ಯೂಸರ್ ಗ್ರೈಂಡರು, ವಾಷಿಂಗ್ ಮಿಷಿನು, ಮತ್ತು ಸೀಟು ಸೋಫಾ ಅದು. ಓಕೆ, ಮತ್ತು ಇದು ಟಿ ವಿ, ಓಕೆ, ಇದು ತಿರ್ಗಾ ಸ್ಪೀಕರು, ಮತ್ತು ಇದು ಆಲ್ರೆಡಿ 3 ದಿವಸ ಆಗಿದೆ. ನೆಕ್ಸ್ಟ್ 8 ಗಂಟೆಗೆ ಇನ್ನೊಂದು 4 ದಿನ ಬಂದು, ಆಮೇಲೆ 10 ಗಂಟೆಗೆ ಇನ್ನೊಂದು ಅನೌನ್ಸ್ ಮಾಡ್ತೀವಿ, 12 ಗಂಟೆಗೆ ಇನ್ನೊಂದು ಅನೌನ್ಸ್ ಮಾಡ್ತೀವಿ. ಇಲ್ಲಾಂದ್ರೂ ಆ ಟಿಕೆಟಲ್ಲಿ ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡ್ತೀವಿ, ಹೇಳ್ತೀವಿ, ನಾಳೆ ಬಂದು ಕೂಡ ಕಲೆಕ್ಟ್ ಮಾಡ್ಕೊಬೋದು. ಲೈವ್ ಪೊಲೀಸ್ ಏನು ಕೊಡೋದು 50 ರೂಪಾಯಿ ಬಾಡಿಗೆ 15 ಲಕ್ಷ ಪ್ಲಾಸ್ಟಿಕ್ ಬೇರೆ ಉಂಟಾ 2 ದಿನ ಕೊಂಚರಲ್ಲ. ನಮ್ಮ ಜಮೀನಿಗೆ ಮೊಬೈಲ್ ಜಾಗ್ರತೆ ಓ ಬ್ರ್ಯಾಂಡ್ ಒಂದು ಯೂಸ್ ಮಾಡ್ಬೋದು, ಕಿಂಗ್ ಯೂಸ್ ಮಾಡ್ಬೋದು.
No, please don't. Please don't get food. Please don't get food. They are only so nice, making hot mango. Once I took bhaji, I was trying to get them to remove that the mango.
ನೋಡಿ ನೀರು ದೋಸೆ ಮತ್ತೆ ಟೊಮೆಟೊ ಕರಿ. ಒಬ್ಬನೇ ತಿನ್ನಲ್ಲಪ್ಪ, ನಾಳೆ
ಎಷ್ಟು ಜಿಲೇಬಿ? ಕಾಲು ಕೆ ಜಿ ಕೊಡಿ, 2 ಕಲರ್ ಕೊಡಿ. ತೆರೆ ಮನೆಯಲ್ಲಿ ಏನ್ ಮಾಡ್ತಾ ಇರೋದು ಗೊತ್ತಾಗಿಲ್ಲ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಬೆಂಗಳೂರು ಕಂಬಳ, ನಮ್ಮ ಕಂಬಳ ಈ ವೇದಿಕೆಯಲ್ಲಿ ಮತ್ತೊಂದು ಕಂಬಳದ ಚಿತ್ರೀಕರಣ. ಖಂಡಿತವಾಗಿಯೂ ಒಂದು ಕಲಾವಿದನ ತಲೆಯಲ್ಲಿ ಏನೆಲ್ಲ ಓಡುತ್ತೆ ಅನ್ನೋದನ್ನ ಯಾರು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ವಿಲಾಸ್ ನಾಯಕ್ ಅವರು ಅಷ್ಟು ಹೊತ್ತು ವೇದಿಕೆಯಲ್ಲಿದ್ರು ಕೂಡ ಕೊನೆಯ ಕ್ಷಣವರೆಗೂ ಕೂಡ ಅವರು ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ, ಈ ಕಲಾಕೃತಿ ಯಾವ ರೀತಿ ರೂಪುಗೊಳ್ಬೋದು ಅಂತ ಯಾರಿಗೂ ಕೂಡ ಊಹೆ ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ವಿಲಾಸ್ ನಾಯಕ್ ಅವರು ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅತಿ ಬೇಡಿಕೆಯ ಆರ್ಟಿಸ್ಟ್. ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು ವಿಲಾಸ್ ನಾಯಕ್ ಇವರಿಗೆ. ಹಾಗೆ ಇದರ ಹಿಂದೆ ಒಂದು ಕಥೆ ಇರುತ್ತೆ 101%. ಸೊ ಹಾಗಾಗಿ ಅವರ ಮಾತನ್ನ ಕೇಳೋಣ. ಮಾತನಾಡ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕಂಬಳ ಆಗ್ತಿರುವಂತಹ ಒಂದು ವಿಷಯ. ಇದರ ಹಿಂದೆ ವಿಶೇಷವಾದ ಏನು ಕತೆ ಅಂತ ಹೇಳಿಲ್ಲ, ಬಟ್ ಏನು ಅಂತ ಹೇಳಿದ್ರೆ ಆ ಚೈಲ್ಡ್ಹುಡ್ ಮೆಮೊರೀಸ್ ಅನ್ನೋಂಥದ್ದು ನಮ್ಮೆಲ್ಲರಲ್ಲೂ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಭಾರತ ಅನ್ನುವಂಥದ್ದು ವಿಶಾಲವಾದ ದೇಶ, ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಏನೋ ವಿಶೇಷವಾದ ಸಾಂಪ್ರದಾಯಿಕ ಕಲೆ ಇರುತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಅದನ್ನು ನೋಡಿರ್ತೇವೆ, ಅದನ್ನು ಮನಸ್ಸಾರೆ ಯಾವತ್ತಿಗೂ ಹಾಗೆ ಇರುತ್ತೆ. ಸೊ ನನಗೆ ಕೂಡ ಹಾಗೆ ಬೆಂಗಳೂರಿನಲ್ಲಿ ಬೆಳೆದವನಿಗೆ ಕಂಬಳ, ಗೊರದಕಟ್ಟ, ಯಕ್ಷಗಾನ, ಭೂತಕೋಲ ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಮೂಡಿ ಬಂದಂತಹ ಸಂಪ್ರದಾಯಗಳು. ಸೊ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೇನೆ. ಬಟ್ ಕಂಬಳ ಮತ್ತೆ ನನ್ನ ಸ್ಪೀಡ್ ಪೇಂಟಿಂಗ್ ಅಲ್ಲಿ ಒಂದು ಸಾಮ್ಯತೆ ಇದೆ. ಏನಂತ ಹೇಳಿದ್ರೆ ಕಂಬಳದಲ್ಲಿ ಕೂಡ ಈಗ ನೀವು ನೋಡಿರ್ಬೋದು ಎಷ್ಟು ವೆರಿ ಇಂಪಾರ್ಟೆಂಟ್ ಸ್ಪೀಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಎಜಿಲಿಟಿ ಅನ್ನುವಂಥದ್ದು ನನಗೆ ಪೇಂಟಿಂಗ್ ಅಲ್ಲಿ ಕೂಡ ಸ್ಪೀಡ್ ಇತ್ತೆ ಯಾಕಂದ್ರೆ ಪಾತ್ರ ಪಾತ್ರ ಸುಮಾರು ಒಂದು ಪಾತ್ರ ನಮ್ಮ ತುಳುವ ಭಾಷೆ ಸಾಲ ಹೆಸರಲ್ಲಿ ಕಾಮನೆ ಪಂಡಿಮಾಯಿ ಪಂಡಿಗೆ ಬಿಟ್ಟು ಕನ್ನಡ ಪ್ರಾಚೀನವಾದ ನಮ್ಮ ಭಾಷೆ ತುಳು ಭಾಷೆ ಅಂತ ಪಡಿಬೇಕು. ಫೇಮಸ್ ಎಲ್ಲಿ నుంచి ದೇವದಾಸ್ ಕಾಪಿಕಾರ್ ಅದು ಪಡೆ, ಅದರ ವಿಜಯ್ ಕುಮಾರ್ ಕೊಡ್ಯಾರ್ ಬೈ ಸರ್ ಅದು ಪಡೆ, ಅವೇಲ್ ಬೋರ್ಡರ್ ಅದು ಪಡೆ,
ಅಲ್ಪ ಅಲ್ಪ ಪದ್ಯ ಮಾಡೋದಕ್ಕೆ ನಮ್ಮ ಹುಡುಗರ ಸಾರು ಪ್ರತಿಜ್ಞೆಯನ್ನು ಕೊಡುತ್ತದೆ ಖಂಡಿತ ಬೇಕು ನಾನು ಬಂದಾಗ ನಾನು ಭತ್ತವನ್ನು ಬಿಡುವುದು ಖಂಡಿತವಾಗಿ ಮನೆಯಷ್ಟು ಪದ್ಯವನ್ನು ನಾನು ಮಾಡಬೇಕು ಗುರುವನ್ನ ಈ ಕರ್ತವ್ಯ ಮಾಡ್ತಾರೆ ಈ ಕಂಪಳ ವಿಮಲ ಜನ ನಿಜವಾಗಿ ಹೊರಟು ನಂಗೆ ಮಾಡ್ಕೊಂಡು ಟ್ರೈ ಮಾಡ್ಕೊಂಡಲ್ಲಿ ಆತ ಬರ್ತಾನೆ ಊಟ ಕೊಟ್ಟು ಮಾತನಾಡಿ ಹೋಗ ಒಂದು ಕೊಡೆಗೆ ಬಂದ ಸತ್ಯವಂತ ಕುಲೆ ಬೈದಿಲ್ಲ ಕಾಕು ಕೊಡೆಗಂತಪ್ಪ ಒಂದು ಕೋಕೈ ಬಂದ ಹಣ ಕೋಕೈ ಇದ ಬೆಂಗಳೂರು ಕಮಲ ನೋಡಿಯ ಬೆಂಗಳೂರು ಕಮಲ ಆಸೆ ನಿರಾಸೆ ಪೂರ ಆಸೆ ಕಂಡಕ್ಟ್ ಮಾಡಬಹುದು ಸಾಧ್ಯ ಎಂತ ಜನ ಮಾರ ಬೆಂಗಳೂರು ಕಮಲ ನಮ್ಮಲ್ಲಿ ಬಂದ ಕಾಮಿಡಿ ನಿಜ ಅಲ್ಲ ಕನಕದ ಡಿಪ್ಪೋರ್ದು ಕೆಂಪ ಬರ್ತಿದೆ ಕಾಣ ಈ ರೀತಿ ಕನಕದ ಡಿಪ್ಪೋರ್ದು ಮಲ್ಲ ಕೆಂಪ ಬರ್ತಿದೆ ಕಾಣ ಅಂತ ಕನಕ ನೋಡ್ಬೇಕು ಮುಗಿದ ಕನಕ ಮಾಡಕ್ಕಿನ ಮಗಮಲ್ಲ ಟಿಪ್ಪರ್ ಬರ್ತಿದೆ ಬರ್ಪ ಬರಲಿಲ್ಲ ಅಂತಪ್ಪ ಕೊಂಚಲು ಮತ್ತೆ ಕೊಂಚಲು ಗೊತ್ತು ನಿಮಗೆ ಹಾ ಹಾ ಈ ಒಟ್ಟೆ ಬೆತ್ತು ದುನಿಯಾ ಬಾಕಿದ ಕೊಂಚಲು ಕೂಡ ಬೆತ್ತಿದ್ದೀರಾ ಅಲ್ಲ ಬೆತ್ತಲ್ಲಿ ನಮ್ಮ ರಜೆ ಜನ ಜನ ಅಂತಲ್ಲ ಮಾತ್ರ ಪ್ಯಾನ್ ಹಾಕ್ತಿಲ್ಲ ಓ ಗಂಟೆ ಬೆತ್ತೋಡೆ ಗಾಳಿ ಬೆತ್ತನಂತೆ ಮಗ ಮೂದು ಬೆತ್ತೋಡು ಶತಕ ಮಾಡ್ತಿದ್ದಾನೆ ಸಾಧನೆ ಮಾಡ್ಕೊಂಡು ನಮ್ಮ ಇಂಗ್ಲಿಷ್ ಬರ್ತದೆ ಬರ್ತಿದ್ದಲ್ಲಿ ಇಂಗ್ಲಿಷ್ ಆಗಿ ಬೈದು ಬಿಸಾರ ಎಂತ ಗಮ್ಮದ ಸ್ಟೇಜ್ ಪ್ರೋಗ್ರಾಮ್ ಸ್ಟೇಜ್ ಪ್ರೋಗ್ರಾಮ್ ಕಾಚ್ ಉಂಟಲ್ಲ ಕೋಟಿ ಚೆನ್ನೈ ಅದೆಲ್ಲ ಹೊಸದಾಗ್ತದೆ ಎಂಚಿ ಬಾಯ್ ಕೊಡ್ತಾನೆ ದೋಸ್ತ ಏತಿರಲ್ಲ ಏತನಲ್ಲ ಒಂಜಿ ರಡ್ಡೆ ಮೂಜಿ ಜಾಸ್ತಿ ಸೇವಾ ಭುಜ ಸೇವಾ ಭುಜ ಬರಬಿಟ್ಟೆ ಪೂರೈಸಿಲ್ಲ ಎಲ್ಲ ಅಡ್ವರ್ಟೈಸ್ಮೆಂಟ್ ಬನ್ನಿ ಇದು
ತಿಪ್ಪಕ್ಕೆಲ್ಲ ಎಂತ ಇತ್ತು ಒಂದು ನಾನು ನೋಡಿ ಬಂದಾಯ್ತು ಚಾರ್ಜ್ 70 ಲಕ್ಷ ನಿಮಗೆ ನಾನು ರಿವ್ಯೂ ನಾನು ಕೊಡ್ತೀನಿ ಅದ್ರ ಮೇಲೆ ಅಲ್ಲಿ ಇಟ್ಟಿರ್ತೀನಿ ಅವಾಗ ನೋಡ್ರಿ ಎಷ್ಟು ಹೆಂಗೆ ಬರ್ತೀವಿ ನಾವು. ನಾನು ಎಲ್ಲ ನೋಡ್ತಿದ್ದೆ ಈ ಬರ Itu bodoh ya, itu clarity. Karena itu bodoh. Itu kreatif ya. Itu mungkin. Ya bodoh. Public work nanti. ಅದೆಲ್ಲ ಮಾಡಿ ಕೊಡಿದ್ದೇನೆ